V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಶಿವರಾತ್ರಿ ಎಂದು ಶಿವ ಎಂದು ಚಳಿ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ಚಳಿ ಅದಕ್ಕಿಂತ ಮುಂಚೆನೇ ಹೋಗಿತ್ತು. ಶಿವರಾತ್ರಿ ಎಂದು ಶಿವ ಎನ್ನುತ್ತಾ 45 ದಿನಗಳ ಕಾಲ ನಡೆದ ಮಹಾ ಕುಂಭಮೇಳವು ಶಿವ ಎಂದು ಮುಳುಗಿ ಹೇಳುವುದರೊಳಗೆ ಮುಗಿದು ಹೋಗಿದೆ. ಪ್ರಯಾಗ್ರಾಜ್, ಪುರಾಣದಲ್ಲಿ ಬರುವಂಥ ಪ್ರಯಾಗ, ಇತಿಹಾಸದಲ್ಲಿ ಕಾಲದಲ್ಲಿ ಬರುವಂಥ ಅಲಹಾಬಾದ್, ಆ ಪ್ರಯಾಗ್ರಾಜ್ನಲ್ಲಿ 45 ದಿನಗಳ ಕಾಲ ನಡೆದು ಮುಗಿದಂಥ ಭಾರೀ ಸಂತೆ. ಯಾಕೆ ಭಾರೀ ಸಂತೆ ಅಂತೇಳಿದರೆ, ಜಗತ್ತಿನಲ್ಲಿ ಇಷ್ಟೊಂದು ಜನ ಸೇರುವ ಜಾತ್ರೆ ಎಲ್ಲೂ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ನಡೆಯುವುದಿಲ್ಲ. ಯಾವ ಕಾಲದಲ್ಲಿ ನಡೆದಿತ್ತು ನಡೆಯುವುದಿಲ್ಲ. ಹಾಗೂ ಇಷ್ಟೊಂದು ವ್ಯಾಪಾರ ಎಲ್ಲಿ ಕೂಡ ಆಗುವುದಿಲ್ಲ. ಗಂಗಾ ಯಮುನಾ ಸಂಗಮದಲ್ಲಿ ಮುಳುಗಿದವರ ಸಂಖ್ಯೆ 66 ಕೋಟಿ ಜನಸಂಖ್ಯೆಯಲ್ಲಿ ಮುಳುಗಿ ನೀರನ್ನು ಪಾವನ ಮಾಡಿದ್ದಾರೆ. ಹಾಗಾಗಿ ಈ ನೀರಿನಲ್ಲಿ ಮುಳುಗಿದವರ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ಅಷ್ಟೊಂದು ಜನರು ತಲಾ 5,000 ರೂಪಾಯಿ ಒಬ್ಬೊಬ್ಬರು ಖರ್ಚು ಮಾಡಿದ್ದಾರಂತೆ. ಕನಿಷ್ಠ ತಲಾ 5,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಷ್ಟೊಂದು ಜನ ಅಂತೇಳಿದರೆ ಎಷ್ಟು ಕೋಟಿ. ಆ ಲೆಕ್ಕಾಚಾರ ಪಕ್ಕಕ್ಕಿರಲಿ. ಉತ್ತರ ಪ್ರದೇಶ ಸರ್ಕಾರವು 7,500 ಕೋಟಿ ಖರ್ಚು ಮಾಡಿರುವುದಾಗಿ ಲೆಕ್ಕ ಕೊಟ್ಟಿದೆ. ಆದರೆ ಇನ್ನೊಂದು ಲೆಕ್ಕದ ಪ್ರಕಾರ 6,800 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆಗಿರುವಂಥ ಲಾಭ ಎಷ್ಟು ಗೊತ್ತೇ? ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಆದಾಯ ಉತ್ತರ ಪ್ರದೇಶ ಸರ್ಕಾರ ಒಂದಕ್ಕೆ ಬಂದಿದೆ. 7,000 ಕೋಟಿ ಅಷ್ಟು ಖರ್ಚು ಮಾಡಿ 3 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಉತ್ತರ ಪ್ರದೇಶ ಸರ್ಕಾರ ಕಳಿಸಿದೆ. ಅದೇ ವೇಳೆ ವ್ಯಾಪಾರಿಗಳು ಮಾಡಿಕೊಂಡ ಗಂಟು ಎಷ್ಟು ದೊಡ್ಡದು, ಅದು ಲೆಕ್ಕ ಹಾಕಲಿಕ್ಕೆ ಇಲ್ಲ. ಜಗತ್ತಿನಲ್ಲಿ ಎಲ್ಲಿ ಕೂಡ ಇಷ್ಟು ದೊಡ್ಡ ಸಂತೆ ನಡೆದೇ ಇಲ್ಲ ಅಂತ ತಿಳಿದು ಬಂದಿದೆ. 300 ಜನ ಪೌರ ಕಾರ್ಮಿಕರು ನದಿಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಈ ಜನ ಇನ್ನಷ್ಟು ಕಸ ಹಾಕಿಬಿಟ್ಟು ಶೌಚ ಕಾರ್ಮಿಕರನ್ನು ಗೋಳೊಯ್ದುಕೊಂಡ್ರೆ ಹೊರತು ಅವರ ಬಗೆಗೆ ಯಾವ ಪತ್ರಿಕೆಯಲ್ಲೂ ಸುದ್ದಿ ಬರಲಿಲ್ಲ. ಅದೇನೇ ಇದ್ದರೂ ಕೂಡ ಇದೊಂದು ದಾಖಲೆಯ ಜನಸಮೂಹದ ಜಾತ್ರೆಯಾಗಿ ಹೋಯಿತು, ಮುಗಿಯಿತು. ಮಹಾ ಕುಂಭಮೇಳ ಇನ್ನು 144 ವರ್ಷ ಆದಮೇಲೆ ಏನಾಗ್ತದೆ? ಲಡಾಖ್ನ ಪರಿಸರವಾದಿ ಸೋನಮ್ ವಾಂಗ್ಚುಕ್ ಅವರ ಪ್ರಕಾರ ಮಹಾ ಕುಂಭಮೇಳವು 144 ವರ್ಷಗಳಿಗೆ ಒಮ್ಮೆ ನಡೆಯುವುದಾದಲ್ಲಿ ಮುಂದಿನ ಮಹಾ ಕುಂಭಮೇಳವು ಗಂಗಾ ನದಿಯ ನೀರಿನಲ್ಲಿ ನಡೆಯುವುದಿಲ್ಲ. ಗಂಗಾ ನದಿಯ ಮರಳಿನ ಮೇಲೆ ನಡೆಯುತ್ತದೆ. ಹೊಯ್ಗೆಯಲ್ಲೇ ನೀವು ಉರುಳಾಡಿ ಎದ್ದೇಳಬೇಕು, ಮಿಂದೇಳಕ್ಕಾಗುವುದಿಲ್ಲ. ಅಥವಾ ಚೊಂಬಿನಲ್ಲಿ ನೀವು ತಲೆಗೆ ಹೊಯ್ಕೋಬೇಕು, ಕುಂಭದಲ್ಲಿ ಆಗುವುದಿಲ್ಲ ಎನ್ನುವ ಮಾತನ್ನು ಲಡಾಖ್ನ ಪರಿಸರವಾದಿ ಸೋನಮ್ ವಾಂಗ್ಚುಕ್ ಅವರು ಹೇಳಿದ್ದಾರೆ. ಯಾಕೆ ಅವರು ಈ ಮಾತನ್ನು ಹೇಳಿದರು? ನಿಮಗೆ ಗೊತ್ತೇ ಇದೆ, ಭೂಬಿಸಿಯ ಪ್ರಭಾವದಿಂದಾಗಿ 2 ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಗಳು ಕರಗಿ ದೊಡ್ಡ ದೊಡ್ಡ ಬೆಟ್ಟಗಳಾಗಿ ಸಮುದ್ರಕ್ಕೆ ಇಳಿದು ನೀರಿನ ಮಟ್ಟವನ್ನು ತುಸುವೇ ಮೇಲಕ್ಕೆ ತರುತ್ತಲಿವೆ. ಬಿಸಿ ಮಟ್ಟ ಏರುವುದರಿಂದ, ಉದಾಹರಣೆಗೆ ಉತ್ತರ ಭಾರತದ ನದಿಗಳು, ಇವಾಗ ದಕ್ಷಿಣ ಭಾರತದ ನದಿಗಳಿಗೂ ನಮಗೆ ಗೊತ್ತಿದೆ, ನಾವು ನೋಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿರ್ತದೆ, ಬೇಸಿಗೆಯಲ್ಲಿ ನೀರು ಕಡಿಮೆ ಆಗಿರ್ತದೆ, ಹೊಯ್ಗೆ ಕಾಣುತ್ತದೆ. ಇವಾಗ ಹೊಯ್ಗೆ ಎಲ್ಲ ಕದ್ದಿರೋದ್ರಿಂದ ಬೇಸಿಗೆಯಲ್ಲೂ ಕಾಣೋದಿಲ್ಲ, ಕೆಸರು ಕಾಣ್ತದೆ. ಆದರೆ ಉತ್ತರ ಭಾರತದ ನದಿಗಳಿಗೆ ಮಳೆಗಾಲದಲ್ಲಿ ಮಳೆ ನೀರಾದರೆ, ಬೇಸಿಗೆಗಾಲದಲ್ಲಿ ಹಿಮಾಲಯದಿಂದ ಕರಗಿ ಬರುವ ಹಿಮ ನದಿಯ ನೀರುಗಳು ಬಂದು ಸೇರ್ತವೆ. ಹಾಗಾಗಿ ಬೇಸಿಗೆಯಲ್ಲೂ ಕೂಡ ಉತ್ತರ ಭಾರತದ ನದಿಗಳು ಹಿಮ ನದಿಯ ನೀರುಗಳಿಂದ ತುಂಬಿರ್ತವೆ. ಆದರೆ ಭೂಬಿಸಿಯ ಮಟ್ಟವು ಇದೇ ರೀತಿಯಲ್ಲಿ ಏರುತ್ತಾ ಹೋದಲ್ಲಿ ಹಿಮಾಲಯದ ಹಿಮ ನದಿಗಳು ಟಕಟಕನೆ ಕರಗಿ ನದಿಗಳನ್ನೆಲ್ಲ ತುಂಬಿ ಇನ್ನೊಂದು 100 ವರ್ಷದಲ್ಲಿ ಬತ್ತಿ ಹೋಗ್ತವೆ. ಆಮೇಲೆ ಮಳೆಗಾಲದಲ್ಲಿ ನೀರು ಬಂದರೆ ನೀರುಂಟು, ಬೇಸಿಗೆಯಲ್ಲಿ ಹಿಮ ನದಿಗಳಿಂದ ನೀರು ಬರುವುದಿಲ್ಲ.
ಆದ ಪರಿಸ್ಥಿತಿಯಲ್ಲಿ ಗಂಗಾ ನದಿ ಇರಲಿ, ಎಲ್ಲ ನದಿಯಲ್ಲಿ ಹೊಯ್ಗೆಯಲ್ಲೇ ನೀವು ಮಹಾ ಕುಂಭಮೇಳ ಮಾಡಿ ಹೊಯ್ಗೆಯಲ್ಲಿ ಉರುಳಾಡಬೇಕಾಗ್ತದೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಸೋನಂ ವಾಂಗ್ಚುಕ್ ಅವರು ನೀಡಿದ್ದಾರೆ. ಲಡಾಖ್ನ ಪ್ರಸಿದ್ಧ ಪರಿಸರ ಹೋರಾಟಗಾರರವರು. ಬಿಸಿಯ ಮಟ್ಟ ಎಲ್ಲಿಗೆ ಬಂದಿದೆ ನೋಡಿ. ಬಿಸಿಯ ಮಟ್ಟ ಎಲ್ಲಿಗೆ ಬಂದರೆ ಶಿವರಾತ್ರಿಗೆ 2 ದಿನ ಮೊದಲೇ ನಮಗೆ ಭಾರತೀಯ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ಕರಾವಳಿಯ 3 ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಿಸಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಸರಾಸರಿ 41 ಡಿಗ್ರಿ, ಫೆಬ್ರವರಿಯಲ್ಲೇ ಸರಾಸರಿ 41 ಡಿಗ್ರಿ ಉಷ್ಣ ತಾಪಮಾನ ಹಿಂದೆ ಎಂದೂ ಕೂಡ ಆಗಿರಲಿಲ್ಲ. ನಿನ್ನೆ ಆಗಿದೆ. ಸರಾಸರಿ 41 ಡಿಗ್ರಿ ಉಷ್ಣ ತಾಪಮಾನ ಕರಾವಳಿಯ 3 ಜಿಲ್ಲೆಯಲ್ಲಿ ಕಂಡುಬಂದಿದೆ. ಇನ್ನೂ 3 ದಿನ ಬಿಸಿ ಗಾಳಿ ನಿಮ್ಮ ಜಿಲ್ಲೆಯನ್ನು ರಾಚಿ ಜನರನ್ನು ಇನ್ನಷ್ಟು ಬೆವರು ಸುರಿಸಿ ಉರುಳಾಡಿಸಬಹುದು. ಎಚ್ಚರ ಎಚ್ಚರ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ. ಇದನ್ನು ಕೂಡ ವಾಂಗ್ಚುಕ್ ಅವರ ಮಾತಿನೊಂದಿಗೆ ತಳುಕು ಹಾಕಿ ನೋಡಿದಾಗ 144 ವರ್ಷಗಳ ಬಳಿಕ ಬರಬಹುದಾದ ಮಹಾ ಕುಂಭಕೋಳವು ನದಿಯ ನೀರಿನಲ್ಲ, ನದಿಯ ಹೊಯ್ಗೆ ಮೇಲೆ ನಡೆಯುತ್ತಿದೆ ಎನ್ನುವಂಥದ್ದು ಒಂದು ವಿನೋದವಾಗಿ, ವಿಡಂಬನೆಯಾಗಿ ಕಂಡರೂ ಕೂಡ ಮಾನವನು ನಾವೆಲ್ಲ ಆಲೋಚನೆ ಮಾಡಿ ನೋಡಬೇಕಾದ ವಿಷಯ. ಪರಿಸರವನ್ನು ಹಾಳು ಮಾಡಿದರೆ ಪರಿಸರದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಏನೂ ಸಿಗುವುದಿಲ್ಲ, ಮಣ್ಣು ತಿನ್ನಬೇಕು ಅಷ್ಟೇ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಅಂತ ಹೇಳಬಹುದು. ಇನ್ನು ಟ್ರಂಪ್ ಮಹಾಶಯರು ಅವರ ವಿರುದ್ಧ ಕೋರ್ಟ್ನಲ್ಲಿ ಇವಾಗ 2-3 ಕೇಸ್ಗಳು ದಾಖಲಾಗಿವೆ. ವಿವಿಧ ಜನಾಂಗಗಳ ಉತ್ಸವಗಳು ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತಿತ್ತು, ಅದೆಲ್ಲ ನಡಿಬಾರ್ದು ಅಂತ ಟ್ರಂಪ್ ಸಾಹೇಬರು ಹೇಳಿದರು. ಅದರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ. ಇಂಥ 2-3 ಕೇಸ್ಗಳು ದಾಖಲಾಗಿವೆ. ಅದರ ನಡುವೆ ಇವಾಗ ಅವರು ಭಾಳ ಬುದ್ಧಿವಂತರು, ನಿಮಗೆ ಗೊತ್ತೇ ಇದೆ. ಹಾಗೆಲ್ಲ ಅಮೆರಿಕದ ಪೌರತ್ವ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಭಾರತೀಯ ವಿದ್ಯಾರ್ಥಿಗಳು ಕೆಲವರೆಲ್ಲ ಪೌರತ್ವ ಆಸೆ ಇಟ್ಕೊಂಡವರು ಇವಾಗ ಅದನ್ನು ಬಿಟ್ಟಿದ್ದಾರೆ. ಇನ್ಮೇಲೆ ಅವರು ಇನ್ನೂ ಆಸೆ ಬಿಡಬೇಕಾಗ್ತದೆ. ಈಗ ಏನಂತ ಹೇಳಿದರೆ ಅವರು ಆರಾಮವಾಗಿ ನೀವೇನು ತೊಂದರೆ ಹೆಚ್ಚಿಗೆ ಕೊಟ್ಟರೆ ನಿಮಗೆಲ್ಲ ಪೌರತ್ವ ಕೊಡ್ತೀವಿ, 43.54 ಕೋಟಿ ರೂಪಾಯಿ ಕೊಟ್ಟರೆ ಸಾಕು. ಅಂದರೆ ಸುಮಾರು 44 ಕೋಟಿ ರೂಪಾಯಿ ಕೊಟ್ಟರೆ ನಿಮಗೆ ಪೌರತ್ವ ಗೋಲ್ಡ್ ಕಾರ್ಡ್ ರೂಪದಲ್ಲಿ ಭಾಳ ಸುಲಭವಾಗಿ ಕೊಟ್ಟುಬಿಡ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಕಷ್ಟದಿಂದ ಅಲ್ಲಿ ಓದನು ಈ 44 ಕೋಟಿ ರೂಪಾಯಿ ಕೊಟ್ಬಿಟ್ಟು ಪೌರತ್ವ ಪಡೆಯುವುದು ಅದು ಭಾಳ ಕಷ್ಟದ. ಒಟ್ಟು ಕಳ್ಳ ಹಣ ಇದ್ದವರು ಪಡಿಬೋದು. ಅಂದರೆ ಟ್ರಂಪ್ ಮಹಾಶಯರಿಗೆ ಕಳ್ಳ ಹಣ ಆದರೆ ಏನು, ಹಣ ಬಂದರೆ ಸರಿ, ಯಾರು ಒಳ್ಳೆಯವರೇ ಬರಬೇಕು ಪೌರರಿಗಿಂತ ಏನು ಯೋಚನೆ ಇದ್ದಾಗಿಲ್ಲ. ಕಳ್ಳ ಹಣದವರೇ ಬರಲೇಬೇಕಾದ್ರೆ ಹಣ ಬಂದರೆ ಆಯಿತು ಅನ್ನುವಂಥ ಯೋಚನೆಯಲ್ಲಿ ಇದ್ದಂತೆ ಹೇಳ್ಕೊಂಡು ಇನ್ನು ದುರಂತಗಳು ಮತ್ತೆ ಇದೆ. ಶ್ರೀಶೈಲಂ ಬಳಿಯಲ್ಲಿ ಸುರಂಗ ದುರಂತದಲ್ಲಿ 8 ಜನ ಒಳಗಡೆ ಸಿಕ್ಕಿದವರು ತೆಗೀಲಿಕ್ಕೆ ಆಗಿಲ್ಲ, ಅವರಿನ್ನು ಬದುಕಿರುವುದಿಲ್ಲ ಅನ್ನುವಂಥದ್ದು ಭಾಳ ಜನರ ಅಭಿಪ್ರಾಯ. ಕೆಲಸವಂತೂ ನಡೀತಾ ಇದೆ, ಯಾವಾಗ ಮುಗಿತದೆ ಇನ್ನು ಮುಂದೆ ಸಿಗುವುದು ಅವರ ಶವವಾದರೂ ಶವ ಸಿಗಬೇಕಾದ್ರೆ ಎಷ್ಟು ದಿನ ಕಾಯಬೇಕು ಅಂತ ಗೊತ್ತಿಲ್ಲ. ಅದರ ನಡುವೆ ಸುಡಾನ್ನಲ್ಲಿ ಮೇಲೆ ಏರಿದ ವಿಮಾನವೊಂದು ಹೋಮ್ಡರ್ಮ್ ಸುಡಾನ್ನಲ್ಲಿ ವಿಮಾನವೊಂದು ಕೆಳಗಡೆ ಬಿದ್ದು ಅಲ್ಲಿಯೇ ಸೇನೆಯ 40 ಜನ ಸೈನಿಕರು ಉರಿದು ತಾವೇ ತಮ್ಮನ್ನು ತಾವು ಉರಿಸಿಕೊಂಡಿದ್ದಾರೆ. ಆ ಮೂಲಕ ತಮ್ಮ ಅಂತ್ಯಕ್ರಿಯೆಯನ್ನು ತಾವೇ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಈ ದುರಂತಗಳು ಮತ್ತೆ ಅಲ್ಲಿಂದ ಬಹಳ ವರದಿ ಆಗ್ತಾ ಇದ್ದಾವೆ. ಇನ್ನು ಭಾಷಾ ವಿಷಯಕ್ಕೆ ಬಂದಲ್ಲಿ ತೆಲಂಗಾಣ ಸರ್ಕಾರವು 1ರಿಂದ 10ನೇ ತರಗತಿಗೆ ತೆಲುಗು ಕಡ್ಡಾಯ, 1ರಿಂದ 10ನೇ ತರಗತಿ ಓದೋರು ತೆಲುಗು ಕಡ್ಡಾಯ ಅಂತ ಹೇಳಿದೆ. ತಮಿಳುನಾಡಿನಲ್ಲಿ ಹಿಂದಿ ವಿರೋಧದ ಗಲಾಟೆ ವೇಳೆಗೆ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಒಂದು ಮಾತು, ನಮ್ಮ ವಿರೋಧ ಹಿಂದಿ ಅಂತಲ್ಲ, ಹಿಂದಿಯ ಹೇರಿಕೆ. ಹಿಂದಿ ಭಾಷೆ ಕಲಿಯೋರು ಕಲಿತಾರೆ, ಅದನ್ನು 3ನೇ ಭಾಷೆಯಾಗಿ ಹೇರುವಂತಿಲ್ಲ, ಕಲಿಯೋರು ಇದ್ದರು ಕಲಿತಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹಿಂದೂ ವಿರೋಧದ ಗಲಾಟೆ ಈಗಲೂ ಕೂಡ ಸಾಕಷ್ಟು ಕಡೆ. ದಿಲ್ಲಿಯ ಅಬಕಾರಿಗೆ ಸಂಬಂಧಪಟ್ಟಂತೆ 20,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳುವಂಥ ಒಂದು ವರದಿ ಬಂದಿತ್ತು. ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಆತಿಶ್ ಅವರು ಏನಿದ್ದಾರೆ, ಆ ವರದಿಯಲ್ಲಿ 10 ಅಧ್ಯಾಯಗಳಿದ್ದು 9 ಅಧ್ಯಾಯಗಳು ಹಿಂದಿನ ನಿಯಮಾವಳಿ ಸರಿ ಇರಲಿಲ್ಲ ಅಂತ ಹೇಳಿದೆ. ಹಾಗಾದರೆ ನಮ್ಮ ನಿಯಮಾವಳಿ ಸರಿ ಇಲ್ಲದರಿಂದ ಮಾತ್ರ ನಷ್ಟ ಅಲ್ಲ, ನಿಮ್ಮ ನಿಯಮ ಸರಿ ಇಲ್ಲದರಿಂದ ಕೂಡ ನಷ್ಟ ಆಗಿದೆ ಅಂತ ಹೇಳಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮಾತನ್ನು ಸೇರಿಸಿದೆ. ಏನು ಹೇಳಿದೆ ಅಂತ ಹೇಳಿದರೆ, ದಿಲ್ಲಿಯಲ್ಲಿ ಅಬಕಾರಿ ಮದ್ಯ ಮಾರಾಟದ ಅಂಗಡಿಗಳನ್ನು ತೆಗಿಬೇಕಾದರೆ
ದಿಲ್ಲಿ ಮಹಾನಗರ ಪಾಲಿಕೆ ಅನುಮತಿ ಬೇಕು. ದಿಲ್ಲಿ ಮಹಾನಗರ ಪಾಲಿಕೆ BJP ಕೈಯಲ್ಲೇ ಇತ್ತಲ್ಲಪ್ಪ. ಅಬಕಾರಿ ಇದರಿಂದ ಲಾಭ ಮಾಡಿಕೊಂಡವ್ರು ನೀವೇ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನವರು ಒಂದು ಕಲ್ಲನ್ನು ಎತ್ತಾಕಿದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆ ಒಂದೇ ಒಂದು ನಮಸ್ಕಾರ.